ಮೂಡಬಿದ್ರೆ ಶಾಸಕ ಉಮಾನಾಥ್ ಕೋಟ್ಯಾನ್ ಅವರು ನನಗೂ ಸಮಿತ್ ರಾಜ್ ದರೆಗುಡ್ಡೆಗೂ ಯಾವುದೇ ಸಂಬಂಧವಿಲ್ಲವೆಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದರು. ಆದರೆ ಮೊಬೈಲ್ನಲ್ಲಿ ಬ್ಲೂ ಫಿಲಂ ಸ್ಟಾಕ್ ಇಟ್ಟುಕೊಂಡಿದ್ದ ಆರೋಪದಲ್ಲಿ ಜೂನ್ 26ನೇ ತಾರೀಕಿನಂದು ಜೈಲಿಗೆ ಹೋಗಿದ್ದ ಸಮಿತ್ ರಾಜ್ನನ್ನು ಭೇಟಿಯಾಗಲು ಉಮಾನಾಥ್ ಕೋಟ್ಯಾನ್ 27ರಂದು ಹೋಗಿದ್ದಾರೆ. ಅಷ್ಟು ತುರ್ತಾಗಿ ಓರ್ವ ಆರೋಪಿಯನ್ನು ಭೇಟಿ ಮಾಡುವ ಅಗತ್ಯ ಶಾಸಕರಿಗೆ ಏನಿತ್ತು? ಸುದ್ದಿಗೋಷ್ಠಿಯಲ್ಲಿ ಶಾಸಕರು ಸುಳ್ಳು ಹೇಳಿ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ ಎಂದು ಕೆಪಿಸಿಸಿ ಕಾರ್ಯದರ್ಶಿ ಮಿಥುನ್ ರೈ ತಿರುಗೇಟು ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಉಮಾನಾಥ್ ಕೋಟ್ಯಾನ್ ಒಬ್ಬ ನೈಜ ಕಲಾವಿದ ಎನ್ನುವುದು ಅವರ ಹೇಳಿಕೆಯಿಂದ ಸಾಬೀತಾಗಿದೆ. ನನಗಾಗಲಿ ಮಾಜಿ ಶಾಸಕ ಅಭಯ ಚಂದ್ರರಿಗಾಗಲಿ ಅವರ ಹಾಗೆ ನಟನೆ ಮಾಡಲು ಬರುವುದಿಲ್ಲ. ನಾವು ಏನಿದ್ದರೂ ನೇರವಾಗಿ ಹೇಳ್ತೀವಿ. ಮುಂದಿನ ದಿನಗಳಲ್ಲಿ ಉಮಾನಾಥ್ ಕೋಟ್ಯಾನ್ ಮತ್ತು ಸಮಿತ್ ರಾಜನ ಎಲ್ಲ ವಿಷಯಗಳನ್ನು ಜನರ ಮುಂದಿಡಲಿದ್ದೇವೆ ಎಂದರು. ಉಮಾನಾಥ್ ಕೋಟ್ಯಾನ್ ಅವರು ನಾನು ಹೆಣ್ಮಕ್ಕಳನ್ನು ಕುಣಿಸಿ ಹಣ ಮಾಡುತ್ತೇನೆಂದು ಹೇಳಿ ನನ್ನ ತೇಜೋವಧೆ ಮಾಡಿದ್ದಾರೆ. ನಾನು ಪ್ರತಿಷ್ಠಿತ ವೈದ್ಯ ಕುಟುಂಬದಿಂದ ಬಂದವನು. ನನಗೆ ಆ ರೀತಿ ಹಣ ಮಾಡುವ ಅಗತ್ಯವೇ ಇಲ್ಲ. ನನಗೆ ಬಾರ್ ಮತ್ತು ರೆಸ್ಟೋರೆಂಟ್, ಹೋಟೆಲ್ ವ್ಯವಹಾರ ಇರುವುದು ನಿಜ. ಆದರೆ ಹೆಣ್ಮಕ್ಕಳನ್ನು ಕುಣಿಸಿ ವ್ಯವಹಾರ ಮಾಡಿಲ್ಲ ಎಂದು ಎಲ್ಲಿ ಬೇಕಾದರೂ ಪ್ರಮಾಣ ಮಾಡಿ ಹೇಳುತ್ತೇನೆ. ನನ್ನ ವಿರುದ್ಧ ಸುಳ್ಳು ಹೇಳಿಕೆ ನೀಡಿ ತೇಜೋವಧೆ ಮಾಡಿದ ಶಾಸಕರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡುವುದಾಗಿ ಹೇಳಿದರು. ಒಂದಂತೂ ಸತ್ಯ, ಶಾಸಕರು ಒಬ್ಬರು ಕಲಾವಿದರು ಅಂತೂ ಸತ್ಯ. ತುಳು ರಂಗಭೂಮಿಯಲ್ಲಿ ನಟನೆಯನ್ನು ಮಾಡಿದವರಂತೂ ಸತ್ಯ. ಬಹುಶಃ ಅವರ ಪತ್ರಿಕಾಗೋಷ್ಠಿಯನ್ನು ಯಾರಾದರೂ ನೋಡಿದರೆ ನಿಜವಾಗಿಯೂ ಕೂಡ ಇಂಥ ಒಂದು ಅಮಾಯಕ ಶಾಸಕರು ನಮ್ಮ ಜೊತೆ ಇದ್ದಾರಂತ ಒಂದು ಭಾವನೆ ಅಂತೂ ಬರ್ತದೆ, ಅದು ಖಡಖಂಡಿತವಾಗಿ ಬರ್ತದೆ. ಬಹುಶಃ ಮೊನ್ನೆ ಪತ್ರಿಕಾಗೋಷ್ಠಿ ಕರೆದಂಥ ಸಂದರ್ಭದಲ್ಲಿ ಅವರು ಮಾತನಾಡುವಾಗ ಒಂದು ವಿಚಾರವನ್ನು ಹೇಳಿದರು. ಹಿಂದೂ ಸಂಘಟನೆಯ ಕಾರ್ಯಕರ್ತರು ಯಾರಿಗೂ ಕೂಡ ತೊಂದರೆ ಆದರೆ ನಾನು ಅವರ ಜೊತೆ ಇದ್ದೇನೆ. ಆದರೆ ಒಂದು ವಿಚಾರವನ್ನು ಹೇಳಲಿಲ್ಲ, ಹಿಂದೂ ಸಂಘಟನೆಯ ಕಾರ್ಯಕರ್ತರಿಂದ ಬೇರೆಯವರಿಗೆ ತೊಂದರೆ ಆದರೆ ಅಂಥ ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನು ಬಿಡುವುದಿಲ್ಲ ಎಂಬ ಮಾತನ್ನು ಅವರು ಹೇಳಲಿಲ್ಲ. ಯಾಕೆಂದರೆ ಅವರ ಜೊತೆ ಇದ್ದಂತಹ ಬಲಗೈ ಭಟ್ಟನಾಗಿದ್ದಂಥ ಸಮಿತ್ ರಾಜ್ ಇವತ್ತು ತೊಂದರೆ ಕೊಟ್ಟಂಥ ಸಂದರ್ಭದಲ್ಲಿ, ಈ ಕ್ಷೇತ್ರದ ಹೆಸರಿಗೆ ಒಂದು ಕಪ್ಪು ಚುಕ್ಕೆ ತರುವಂಥ ಸಂದರ್ಭದಲ್ಲಿ ಶಾಸಕರಾದಂಥ ಉಮಾನಾಥ್ ಕೋಟ್ಯಾನ್ರವರು ಒಂದು ತುಟಿ ಪಿಟಿ ಬಿಚ್ಚಲಿಲ್ಲ. ನಾನು ಡಾಕ್ಟರ್ ಮಹಾಬಲ್ ರೈ ಅವರ ಮಗ. ನಮ್ಮ ತಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಪ್ರತಿಷ್ಠಿತ ಎಲುಬು ತಜ್ಞ. ನನ್ನ ಅಣ್ಣ ಡಾಕ್ಟರ್ ಮಯೂರ್ ರೈ ಅಂತ, ನನ್ನ ಎರಡನೇ ಅಣ್ಣ ಡಾಕ್ಟರ್ ಮನೀಶ್ ರೈ ಅಂತ, ನನ್ನ ಎರಡು ಅತ್ತಿಗೆ ಕೂಡ ಡಾಕ್ಟರ್ಸ್ಗಳು. ಒಮೆಗಾ ಹಾಸ್ಪಿಟಲ್ ಎಂಬ ಸಂಸ್ಥೆ ನನ್ನಲ್ಲಿದೆ. ಬಹುಶಃ ನನ್ನ ಜೀವನದಲ್ಲಿಯೂ ಕೂಡ ನಾನು ಎಲ್ಲಿಯೂ ಕೂಡ ಎಂದಿಗೂ ಕೂಡ ನಾನು ಆ ಮುಖ್ಯ ಪ್ರಾಣ ಆಂಜನೇಯ ಸ್ವಾಮಿಯ ಮೇಲೆ ಆಣೆಯನ್ನು ಹಾಕಿ ಹೇಳ್ತೇನೆ, ನಾನು ಹೆಣ್ಣುಗಳನ್ನು ಕುಣಿಸಿ ದುಡ್ಡನ್ನು ಮಾಡುವಂಥ ವ್ಯಾಪಾರ ನನ್ನ ಜೀವನದಲ್ಲಿ ಮಾಡಲಿಲ್ಲ. ಈ ಅಪಪ್ರಚಾರವನ್ನು ಮಾಡಿದಂತಹ ಯಾರಾದರೂ ನಾಯಕರಿದ್ದರೆ ಉಮಾನಾಥ್ ಕೋಟ್ಯಾನ್ರವರು. ಸಮಿತ್ ರಾಜ್ ಅವರ ಮೇಲೆ ಅವರಿಗೆ ಏನು ಕಾಳಜಿ ಇಲ್ಲದಿದ್ದರೆ 26ನೇ ತಾರೀಕಿಗೆ ಸಮಿತ್ ರಾಜ್ ಅವರು ಜೈಲಿಗೆ ಹೋಗ್ತಾರೆ. 27ನೇ ತಾರೀಕಿಗೆ ಜೈಲಿಗೆ ಯಾರು ಸಮಿತ್ ರಾಜನ್ನು ನೋಡಲಿಕ್ಕೆ ಹೋಗಿದ್ದಾರೆ? ಈ ಪ್ರಶ್ನೆಯನ್ನು ದಯವಿಟ್ಟು ಕೇಳಬೇಕು ನೀವು. 27ನೇ ತಾರೀಕಿಗೆ ಜೈಲಿಗೆ ಸಮಿತ್ ರಾಜನ್ನು ನೋಡಲಿಕ್ಕೆ ಯಾರು ಹೋಗಿದ್ದಾರೆ? ಬಹುಶಃ ಜೈಲಲ್ಲಿ ಬಹಳಷ್ಟು ಬೇರೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಕೂಡ ಇದ್ದಾರೆ, ಮೂಡುಬಿದ್ರೆಯಲ್ಲಿದ್ದವರು ಕೂಡ ಇದ್ದಾರೆ. ಅವರನ್ನು ನೋಡಲಿಕ್ಕೆ ಶಾಸಕರು ಹೋಗಲಿಲ್ಲ. ಶಾಸಕರು 27ನೇ ತಾರೀಕಿಗೆ ಸಮಿತ್ ರಾಜನ್ನು VIP ಕೊಠಡಿಗೆ ಕರೆಸಿ ಮಾತುಕತೆಯನ್ನು ಮಾಡಿದ್ದಾರಲ್ಲ.